ಮಂಗಳೂರಿನ ವಿಟಿ ರೋಡ್ ಸಮೀಪದಲ್ಲಿರುವ ಚೇತನ ಬಾಲ ವಿಕಾಸ ಕೇಂದ್ರದ ಸೇವಾ ಭಾರತೀಯ ಅಂಗಸಂಸ್ಥೆಯಲ್ಲಿ ಕಲಿಕಾ ಪ್ರಾರಂಭೋತ್ಸವವನ್ನು ವಿಶಿಷ್ಟ ರೀತಿಯಲ್ಲಿ ಆಚರಣೆ ಮಾಡಲಾಯಿತು. ನಗರದ ಕೊಡಿಯಲ್ಬೈಲ್ನಿಂದ ಶಾಲಾ ವಠಾರದವರೆಗೂ ವಿದ್ಯಾರ್ಥಿಗಳನ್ನು ಅದ್ದೂರಿಯಾಗಿ ಮೆರವಣಿಗೆಯ ಮೂಲಕ ಕರೆತರಲಾಯಿತು. ಮಕ್ಕಳನ್ನು ಹೂವಿನ ಮೂಲಕ ಸ್ವಾಗತಿಸಿ ವಿದ್ಯಾರ್ಥಿಗಳ ಹೆಜ್ಜೆ ಗುರುತಿನೊಂದಿಗೆ ಬರಮಾಡಿಕೊಳ್ಳಲಾಯಿತು. ಗಣ್ಯರು ಗಿಡಕ್ಕೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು. ನಂತರ ಟಾಟಾ ಗ್ರೂಪ್ನ ನಿರ್ದೇಶಕರು, ಹಿರಿಯ ನಾಗರಿಕ ಸಂಸ್ಥೆಯ ಅಧ್ಯಕ್ಷರಾದ ಸಿಡಿ ಕಾಮತ್ ಅವರು ಮಾತನಾಡಿ, ವಿದ್ಯೆ ಎನ್ನುವುದು ಬಹಳ ಅಮೂಲ್ಯವಾದದ್ದು. ಜೀವನವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲು ಕಲಿಕೆ ಅತಿ ಅಗತ್ಯ ಎಂದು ಹೇಳಿದರು. ಎಲ್ಲ ವಿದ್ಯಾರ್ಥಿಗಳಿಗೂ ಮುಂದಿನ ಶಾಲಾ ದಿನಗಳು ಉತ್ತಮವಾಗಿರಲಿ ಎಂದು ಶುಭ ಹಾರೈಸಿದರು. ಎಲ್ಲರಿಗೂ ಇರಬೇಕು. ಅಂದರೆ ಅದು ಜೀವನದ ಒಂದು ಮುಂದೆ ಹೋಗುವ ಕಾರ್ಯಕ್ರಮ. ವಿದ್ಯಾ ಇದ್ರೆ ಮಾತ್ರ ನಾವು ಜೀವನದಲ್ಲಿ ಮುಂದೆ ಹೋಗಬಹುದು. ಜೀವನ ಎಂಥದ್ದು ಅಂತ ನಮಗೆ ಮನಸ್ಸಿಗೆ ಹೋಗಬೇಕಾದ್ರೆ ನಮಗೆ ವಿದ್ಯಾ ಬೇಕು. ಅದಕ್ಕಾಗಿ ನನಗೆ ತುಂಬ ಸಂತೋಷ ಆಗ್ತದೆ ಈ ಸಮಯದಲ್ಲಿ ನನ್ನಲ್ಲಿ ಬಂದು ನಿಮ್ಮ ಒಟ್ಟಿಗೆ ಇರುವ ನಮಗೆ ಒಂದು ಅಭಾಯ ಕೊಟ್ಟಿದ್ದೀರಿ ಅಂತೇಳಿ ಚೇತನ ಆ್ಯಂಡ್ ಸೇವಾ ಭಾರತ್. ಶಾಲಾ ಶಿಕ್ಷಕಿಯರು ವಿದ್ಯಾರ್ಥಿಗಳನ್ನು ವಿಶೇಷವಾಗಿ ಸ್ವಾಗತಿಸಿದರು. ಇದೇ ಸಂದರ್ಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಸುಪ್ರೀತಾ ಶಾಲಾ ಆರಂಭದ ಬಗ್ಗೆ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು. ಈಗ 1 ತಿಂಗಳು ರಜೆ ಕಳೆದು ಮಕ್ಕಳು ನಮ್ಮ ಶಾಲೆಗೆ ಬರ್ತಾ ಇದ್ದಾರೆ. ನಮಗೆಲ್ಲರಿಗೆ ತುಂಬ ಖುಷಿ ಆಗ್ತಾ ಉಂಟು. ನಾವು ಕಾಯ್ತಾ ಇದ್ದೆವು ಮಕ್ಕಳು ಯಾವಾಗ ಬರ್ತಾರೆ ಅಂತ ಹೇಳಿ. ಮಕ್ಕಳ ಖುಷಿ ಹಾಗೂ ಶಿಕ್ಷಕರ ಖುಷಿಯನ್ನೆಲ್ಲ ನೋಡುವಾಗ ನಮಗೆ ಖುಷಿ ಅಂತ ಅನ್ನಿಸ್ತಾ ಉಂಟು. ನಂತರ ಮಕ್ಕಳಿಗಾಗಿ ಶಿಕ್ಷಕಿಯರು ಹಾಗೂ ವಿವಿಧ ತಂಡಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಶಾಲಾ ಕಾರ್ಯದರ್ಶಿ ನಾಗರಾಜ್ ಭಟ್, ಶಿಕ್ಷಕ ವೃಂದದವರು, ಗಣ್ಯರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ರುಚಿತಾ, ವಿ4 ನ್ಯೂಸ್, ಮಂಗಳೂರು.